ಕರಾವಳಿ ಲೇಖಕಿಯರ ವಾಚಕಿಯರ ಸಂಘ ಹಾಗೂ ಕರ್ನಾಟಕ ಲೇಖಕಿಯರ ಸಂಘ ಬೆಂಗಳೂರು ಇದರ ಸಹಯೋಗದಲ್ಲಿ ಮಂಗಳೂರಿನ ತುಳುಭವನದಲ್ಲಿ ಒಂದು ದಿನದ ಮಹಿಳಾ ಸಾಹಿತ್ಯೋತ್ಸವವನ್ನು ಆಯೋಜಿಸಲಾಗಿದ್ದು ಐಪಿಎಸ್ ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿ ದೀಪ ಬೆಳಗಿಸೋ ಹಾಗೂ ಸಾಹಿತ್ಯವನ್ನ ಬಂಧನದಿಂದ ಮುಕ್ತಗೊಳಿಸೋ ಹಿನ್ನೆಲೆಯಲ್ಲಿ ಬಾಕ್ಸ್ಗೆ ಹಾಕಲಾಗಿದ್ದ ಬೀಗ ತೆಗೆಯುವ ಮೂಲಕ ಮಹಿಳಾ ಸಾಹಿತ್ಯೋತ್ಸವವನ್ನು ವಿಭಿನ್ನವಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು ಮಹಿಳಾ ಸಾಹಿತ್ಯ ಹಾಗೂ ಅದು ಬೆಳೆಯುತ್ತಿರುವ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಇನ್ನು ಕಾರ್ಯಕ್ರಮದ ಅಭ್ಯಾಗತರಾಗಿ ಭಾಗವಹಿಸಿದ ಬೆಂಗಳೂರು ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವನಮಾಲಾ ಸಂಪನ್ನಕುಮಾರ್ ಮಂಗಳೂರಿನ ಲೇಖಕಿಯರ ಬಗ್ಗೆ ಮಾತನಾಡುತ್ತಾ ಇಲ್ಲಿನ ಲೇಖಕಿಯರು ಎಲ್ಲಿ ಹೋದರೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾರೆ ಎಂದವರು ವಿವಿಧ ಕಾರ್ಯಯೋಜನೆಗಳನ್ನು ವಿವರಿಸಿದರು. ಲೇಖಕಿಯರಿಗೆ ಎಲ್ಲೆಲ್ಲಿ ವೇದಿಕೆ ಬೇಕೋ ಅಲ್ಲಲ್ಲಿ ಅವಕಾಶಗಳನ್ನು ನೀಡಲಾಗುವುದು. ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳಿದರು. ಇನ್ನು ಮಂಗಳೂರು ಕರಾವಳಿ ಲೇಖಕಿಯರ ವಾಚಕರ ಸಂಘದ ಅಧ್ಯಕ್ಷರಾದ ಶಶಿಲೇಖಾ ಬಿ ಮಾತನಾಡಿ ಕಳೆದ 33 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಸಮಾಜಮುಖಿಯಾಗಿ, ವೈಚಾರಿಕತೆಯಾಗಿ ಬಹಳ ಗಂಭೀರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೇವೆ ಎಂದು ಸಂಘದ ಕಾರ್ಯವೈಖರಿಯನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರೋಹಿಣಿ ಟೀಚರ್, ಡಾಕ್ಟರ್ ಶೈಲಾ ಯು, ಶ್ರೀಮತಿ ಅರುಣಾ ನಾಗರಾಜ್ ಸೇರಿದಂತೆ ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಸದಸ್ಯರು ಹಾಜರಿದ್ದರು. ಸಿಮೋನ್ ಏನ್ ಹೇಳ್ತಾಳೆ, ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ವುಮನ್. ಆಕೆಗೆ ಅಸ್ತಿತ್ವವಾದದ ಪ್ರಭಾವ ಆಕೆ ಮೇಲೆ ಬಹಳ ಇತ್ತು. ಎಕ್ಸಿಸ್ಟೆನ್ಷಿಯಲಿಸಮ್ ಅನ್ನೋದನ್ನ ಇಟ್ಟುಕೊಂಡು ಆಕೆ ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ವುಮನ್ ಅಂತಾಳೆ. ಈ ಮಾತಿಗೆ, ಈ ವಾಕ್ಯಕ್ಕೆ ಆ ಮಾತು ನಿಂತಿತ್ತು. ನಾನು ಇದ್ರ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ಜೆಂಡರ್ ಬಗ್ಗೆ ಮಾತನಾಡುವಾಗೆಲ್ಲ ಇದನ್ನು ನಾನು ಉಲ್ಲೇಖಿಸ್ತೇನೆ. ನಾನು ಸಾಮಾನ್ಯ ಕ್ಲಾಸ್ ಮಾಡೋಕ್ಕೆ ಹೋದಾಗ ಜೆಂಡರ್ ವೈಲೆನ್ಸ್ ಬಗ್ಗೆ, ಜೆಂಡರ್ ಸೆನ್ಸಿಟೈಸೇಷನ್ ಬಗ್ಗೆ, ಇತ್ಯಾದಿ ಬಗ್ಗೆ ಮಾತನಾಡುವಾಗ ನನಗೊಂದು ಲಾಭ ಏನಂತಂದ್ರೆ ಕನ್ನಡ ಸಾಹಿತ್ಯ ಓದೋದ್ರಿಂದ ನನಗೆ ಸ್ವಲ್ಪ ವಿಶೇಷ ಲಾಭ ಆಗಿದೆ. ಏನನ್ನೇ ಮಾತನಾಡುವಾಗಲೂ ಕೂಡ ಅದರ ತಾತ್ವಿಕ ಹಿನ್ನೆಲೆ ಜೊತೆ ನನಗೆ ಒಂದಿಷ್ಟು ಮಾತನಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಲಾ ಬಗ್ಗೆ ಮಾತಾಡ್ಬೋದು, ಮಹಿಳೆಯರ ಬಗ್ಗೆ ಆಗ್ತಾ ಇರುವಂಥ ದೌರ್ಜನ್ಯದ ಬಗ್ಗೆ ಮಾತಾಡ್ಬೋದು, ಆ ದೌರ್ಜನ್ಯದ ಬಗ್ಗೆ ಸಂಬಂಧಪಟ್ಟ ಕಾನೂನು ಏನಿದೆ ಅಂತ ಮಾತಾಡ್ಬೋದು. ಕಾನೂನು ಬಗ್ಗೆ ಮಾತನಾಡುವಾಗ ನನಗೆ ಅದಕ್ಕೆ ತಾತ್ವಿಕ ಹಿನ್ನೆಲೆ ಏನು ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟತೆ ಸಿಗುವ ಹಾಗೆ ನನಗೆ ಕನ್ನಡ ಸಾಹಿತ್ಯದ ಅಧ್ಯಯನ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ನಮ್ಮ ಲೇಖಕಿಯರ ಸಂಘದಲ್ಲಿ ನಾವೀಗ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಒಂದು ಸಶಕ್ತವಾದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ತಂಡ ನಮ್ಮೊಂದಿಗಿದೆ. ಸಾಕಷ್ಟು ಕೆಲಸಗಳನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತಿದ್ದೀವಿ. ಅವರ ಪ್ರೀತಿ ಮತ್ತು ಸಮಯ ಎಲ್ಲವನ್ನ ಲೇಖಕಿಯರ ಸಂಘದ ಅಭ್ಯುದಯಕ್ಕೆ ನಮ್ಮ ಜೊತೆಗೆ ಅವರು ಕೊಡ್ತಾ ನೀಡ್ತಾ ಬರ್ತಾ ಇದ್ದಾರೆ. ನಮ್ಮ ಸುತ್ತ ನಡೆಯುವಂಥ ಏನು ಅನ್ಯಾಯ, ಹಿಂಸೆ ಏನಿದೆ ಅದನ್ನು ಎದುರಿಸಿ ನಿಲ್ಲುವಂಥ ಒಂದು ಮನಶಕ್ತಿ, ದೃಢತೆಯನ್ನು ನಾವು ಸಾಹಿತ್ಯದಿಂದಲೇ ಪಡಿಬೇಕು. ಯಾವುದೇ ಸಮಸ್ಯೆಗಳಿರಲಿ ಅವುಗಳನ್ನು ಸವಾಲುಗಳನ್ನಾಗಿ ಸ್ವೀಕರಿಸುವಂಥದ್ದು, ಅವುಗಳನ್ನು ನಿಭಾಯಿಸುವಂಥದ್ದು ಇದು ನಮಗೆ ಸಾಹಿತ್ಯದಿಂದಲೇ ಒದಗಬೇಕು. ಹಾಗಾಗಿ ಸಾಹಿತ್ಯ ನಮ್ಮ ಅಸ್ಮಿತೆಯನ್ನು ಕಂಡುಕೊಳ್ಳುವಂಥ ಒಂದು ಪರಿಕರ. ಅದನ್ನು ನಾವು ಸಾಹಿತ್ಯವನ್ನು ನಮ್ಮದಾಗಿಸಿಕೊಳ್ಳುವುದು. ಆ ನೆಲೆಯಲ್ಲಿ ಇಂಥ ವಿಚಾರಗೋಷ್ಠಿಗಳು, ಇಂಥ ಮಹಿಳಾ ಸಾಹಿತ್ಯೋತ್ಸವಗಳು ಬಹುಶಃ ಬಹಳಷ್ಟು ಪರಿಣಾಮ